ಕಾಟಿಪಳ್ಳ ಗ್ರಾಮದ ಗುರುನಗರದಲ್ಲಿ ರವಿವಾರ ರಾತ್ರಿ ಸಿಡಿಲು ಬಡಿದು ಮೂವರಿಗೆ ಗಾಯವಾಗಿದೆ ಹಾಗೂ 2 ಮನೆಗಳು ಹಾನಿಗೀಡಾಗಿದೆ. ಹರಿಯಪ್ಪ, ಪತ್ನಿ ಕುಸುಮ, ಇಬ್ಬರು ಸೊಸೆಯಂದಿರು ಮತ್ತು ಮೊಮ್ಮಗ ಸಚಿತ್ ಗಾಯಗೊಂಡವರು. ಯಾವುದೋ ಸ್ಫೋಟವಾದಂತೆ ಮೇಲ್ಚಾವಣಿ ಪುಡಿಪುಡಿಯಾಗಿ ಬಿದ್ದಿದೆ. ಮನೆ ಸಂಪೂರ್ಣ ಹಾನಿಗೊಂಡಿದ್ದು ವಿದ್ಯುತ್ ವ್ಯವಸ್ಥೆ, ಎಲೆಕ್ಟ್ರಾನಿಕ್, ಅಡುಗೆ ಸಾಮಗ್ರಿಗಳು ಹಾನಿಗೀಡಾಗಿದೆ. ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ಮಾಡಿ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಗಿದೆ. ರವಿಕಲಾ ಅವರ ಮನೆಗೂ ಸಿಡಿಲು ಬಡಿದು ಹಾನಿಯಾಗಿದ್ದು ವಿದ್ಯುತ್ ವ್ಯವಸ್ಥೆ ಸಂಪೂರ್ಣ ಸುಟ್ಟು ಹೋಗಿದೆ. ಸ್ಥಳಕ್ಕೆ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿಯವರು ಭೇಟಿಯನ್ನ ನೀಡಿದ್ದಾರೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022 002 555.